ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಸಮಿತಿ ವತಿಯಿಂದ ಕಡಲಕೆರೆ ನಿಸರ್ಗಧಾಮದಲ್ಲಿ ರವಿವಾರ ಮುಕ್ತಾಯಗೊಂಡ 19ನೇ ವರ್ಷದ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳದಲ್ಲಿ ಒಟ್ಟು ದಾಖಲೆಯ 221 ಜೊತೆ ಕೋಣಗಳು ಪಾಲ್ಗೊಂಡಿದ್ದು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕಂಬಳವನ್ನು ವೀಕ್ಷಿಸಿದರು. ಪ್ರಥಮ ಸ್ಥಾನ ಪಡೆದ ಕೋಣಗಳ ಯಜಮಾನರಿಗೆ 2 ಪವನ್, ದ್ವಿತೀಯ ಸ್ಥಾನಿಯಾದವರಿಗೆ 1 ಪವನ್ ಚಿನ್ನ ಮತ್ತು ಕೋಣ ಓಡಿಸಿದವರಿಗೆ 1/4 ಪವನ್ ಚಿನ್ನದೊಂದಿಗೆ ಗೌರವಿಸಲಾಯಿತು. ಇನ್ನು 221 ಜೋಡಿ ಕೋಣಗಳಲ್ಲಿ ನೇಗಿಲು ಕಿರಿಯ ವಿಭಾಗ 115 ಜೊತೆ, ನೇಗಿಲು ಹಿರಿಯ 41 ಜೊತೆ, 32 ಹಗ್ಗ ಹಿರಿಯ, 6 ಅಡ್ಡ ಹಲಗೆ, 6 ಕನೆ ಹಲಗೆ ವಿಭಾಗದಲ್ಲಿ ಭಾಗವಹಿಸಿದೆ. ಕಂಬಳ ವರ್ಷದಿಂದ ವರ್ಷಕ್ಕೆ ಒಂದಲ್ಲೊಂದು ವಿಶೇಷವನ್ನ ಪಡೆದುಕೊಳ್ಳುತ್ತಾ ಬಂದಿದೆ. ಈ ಬಾರಿ ನೂತನ ಗುತ್ತಿನ ಮನೆ ಆಕರ್ಷಣೆಯಾಗಿ ರೂಪುಗೊಂಡು ಗಮನ ಸೆಳೆಯುತ್ತಿದೆ. ರೈತರು ಮತ್ತು ಯೋಧರು ಈ ದೇಶದ ಬೆನ್ನೆಲುಬಾಗಿರುವವರು. ಈ ಕಾರಣದಿಂದ ವೀರ ಯೋಧರ ಗೌರವಾರ್ಥ ಕಂಬಳ ನಡೆಯುವ ಕಡಲಕೆರೆಯಲ್ಲಿ ಮುಂದಿನ ವರ್ಷ ವೀರ ಜವಾನ್ ಸ್ಮಾರಕ ನಿರ್ಮಾಣಕ್ಕೆ ತೀರ್ಮಾನ ಮಾಡಲಾಗಿದೆ. ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇದೀಗ 3ನೇ ಅತಿ ದೊಡ್ಡ ಶೋರೂಮ್ ತೊಕ್ಕೊಟ್ಟು ಕಲ್ಲಾಪುವಿನಲ್ಲಿ. ವಿವಿಧ ವಿನ್ಯಾಸದ ಫರ್ನಿಚರ್ಗಳು, ಎಲೆಕ್ಟ್ರಾನಿಕ್ಸ್ಗಳು, ಇಂಟೀರಿಯರ್, ಫರ್ನಿಶಿಂಗ್, ಹೋಮ್ ಅಪ್ಲೈನ್ಸಸ್ಗಳು, ಮೊಬೈಲ್, ಲ್ಯಾಪ್ಟಾಪ್, ಕಿಚನ್ ವೇರ್ಗಳು, ಮನೆಯ ಅಲಂಕಾರಿಕ ವಸ್ತುಗಳು ಇನ್ನೂ ಇತ್ಯಾದಿ ಎಲ್ಲವೂ ಒಂದೇ ಸೂರಿನಡಿಯಲ್ಲಿ ನಿಮ್ಮ ಖರೀದಿಗಾಗಿ. ಗ್ರಾಹಕರ ಅವಶ್ಯಕತೆಗೆ ತಕ್ಕಂತೆ ಬೇಡಿಕೆಯ ವಿನ್ಯಾಸಗಳುಳ್ಳ ಪೂರ್ಣ ಇಂಟೀರಿಯರ್ಗಳು ಹಾಗೂ ಒಳ್ಳೆ ಗುಣಮಟ್ಟದ ಫರ್ನಿಚರ್ಗಳು ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಉತ್ತಮ ಬೆಲೆ, ಉತ್ತಮ ಗುಣಮಟ್ಟ ನಮ್ಮ ಉತ್ಪನ್ನ. ಇದು ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ನ ವಿಶೇಷ. ಉಚಿತ ಹೋಮ್ ಡೆಲಿವರಿ ಹಾಗೂ ಸುಲಭ ಇಎಂಐ ಸೌಲಭ್ಯವೂ ಲಭ್ಯವಿದೆ. ನಮ್ಮ ಶಾಖೆಗಳು ಯೆಯಾಡಿ, ತೊಕ್ಕೊಟ್ಟು, ಲೇಡಿ ಹಿಲ್.